ನಾದ ಸಂಸ್ಥೆಯಿಂದ ಮೊಟ್ಟಮೊದಲು ಮಾತೃಭಾಷೆಯಲ್ಲಿ ಆವಿಷ್ಕಾರಗೊಂಡ ಕೀಲಿಮಣೆ. ದೇಶಕ್ಕೆ ಸ್ವಾತಂತ್ರ್ಯ ದೊರಕಿ 73 ವರ್ಷ ಕಳೆದರೂ ಭಾರತ ದೇಶದಲ್ಲಿ ಬಳಕೆಯಲ್ಲಿರುವ ಲಿಪಿಗಳನ್ನು ಬಳಸಿ ಮಾತೃಭಾಷೆಯಲ್ಲಿ ಟಂಕಿಸುವ ಅವಕಾಶಗಳಿರಲಿಲ್ಲ. ಸುಮಾರು 10 ವರ್ಷಗಳ ಸಂಶೋಧನೆಯಿಂದ ಕನ್ನಡ, ತುಳು ಹಾಗೂ ಇತರ ಭಾರತೀಯ ಭಾಷೆಗೆ ಏಕರೂಪ ಕೀಲಿಮಣೆ ಆವಿಷ್ಕಾರಗೊಂಡು 15 ಆಗಸ್ಟ್ 2020ರಂದು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಟಿ.ಎಸ್. ನಾಗಾಭರಣ ಇವರು ಕನ್ನಡ ಲಿಪಿಯ ಕೀಲಿಮಣೆಯನ್ನು ಲೋಕಾರ್ಪಣೆ ಮಾಡಿದರೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ತುಳು ಲಿಪಿಯ ಕೀಲಿಮಣೆಯನ್ನು ಬಿಡುಗಡೆಗೊಳಿಸಿದರು. ಮಾತೃಭಾಷೆಯಲ್ಲಿ ಟಂಕಿಸಲು ಆಂಗ್ಲ ಭಾಷಾ ಜ್ಞಾನದ ಅಗತ್ಯವಿತ್ತು. ಮಾತೃಭಾಷೆಯಲ್ಲಿ ಯೋಚಿಸಿ ಆಂಗ್ಲ ಭಾಷೆಯಲ್ಲಿ ಟಂಕಿಸಿದರೆ ಮಾತೃಭಾಷೆಯ ಅಕ್ಷರ ರೂಪ ದೊರೆಯುತ್ತಿತ್ತು. ಇದನ್ನು ಮನಗಂಡ ನಾದ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಗುರುಪ್ರಸಾದ್ ಅವರು ತಂಡವನ್ನು ರಚಿಸಿ ಸುದೀರ್ಘ ವರ್ಷ ಸಂಶೋಧನೆ ಮಾಡಿ ಭಾಷಾ ವಿಷಯದಲ್ಲಿ ಅತ್ಯಂತ ಪರಿಣಾಮಕಾರಿ ಬೆಳವಣಿಗೆಗೆ ನಾಂದಿ ಹಾಡಿದ್ದಾರೆ. ದ್ರಾವಿಡ ಭಾಷೆ ತುಳು ಐತಿಹಾಸಿಕ ಕಾರಣಗಳಿಂದ ಮೂಲ ಲಿಪಿ ಬಳಕೆಯಿಂದ ದೂರವಾಗಿದೆ. ನಾದ ಸಂಸ್ಥೆ ಇದಕ್ಕೊಂದು ಪರಿಹಾರಾರ್ಥವಾಗಿ ತುಳು ಲಿಪಿಯ ಕೀಲಿಮಣೆ ಅಭಿವೃದ್ಧಿಪಡಿಸಿ ಬಳಕೆಗೆ ಉತ್ತೇಜನ ನೀಡಿದ್ದಾರೆ ಹಾಗೂ ಲೋಕಾರ್ಪಣೆಗೂ ಮುನ್ನ ನಡೆಸಿದ ಪ್ರಾಯೋಗಿಕ ಬಳಕೆಯಲ್ಲಿ ನಾದ ಕೀಲಿಮಣೆಯು ಇತರ ಕೀಲಿಮಣೆಗಿಂತ 30% ವೇಗದಲ್ಲಿ ಟಂಕಿಸಲು ಸಹಾಯ ಮಾಡಿ ದಕ್ಷತೆ ತೋರಿಸಿದೆ. ನಾದ ಕೀಲಿಮಣೆ ದ್ವಿಭಾಷೆಯಲ್ಲಿ ವಿನ್ಯಾಸ ಮಾಡಲಾಗಿದ್ದು, ಸದ್ಯ ಈ ಕೀಲಿಮಣೆಯನ್ನು ಉಪಯೋಗಿಸಿ ತಮ್ಮ ಮಾತೃಭಾಷೆಯೊಂದಿಗೆ ಆಂಗ್ಲ ಭಾಷೆಯಲ್ಲೂ ಟಂಕಿಸಬಹುದಾದ ವ್ಯವಸ್ಥೆ ಮಾಡಲಾಗಿದೆ. ಉದಾಹರಣೆಗೆ ಕನ್ನಡ ಆಂಗ್ಲ ಭಾಷೆ, ತೆಲುಗು ಆಂಗ್ಲ ಭಾಷೆ, ತುಳು ಆಂಗ್ಲ ಭಾಷೆ, ಮಲಯಾಳಂ ಆಂಗ್ಲ ಭಾಷೆ, ಹೀಗೆ ದೇವನಾಗರಿ ಅಥವಾ ಸಂಸ್ಕೃತಂ, ಗುರುಮುಖಿ, ಗುಜರಾತಿ, ಒಡಿಯಾ, ಬೆಂಗಾಲಿ ಮತ್ತು ಭಾರತ ಅತಿ ಪುರಾತನ ಮತ್ತು ಮೂಲಲಿಪಿಯಾದ ಬ್ರಾಹ್ಮಿ ಲಿಪಿ, ಹೀಗೆ 10 ಮಾತೃಭಾಷೆಯ ಲಿಪಿಯನ್ನು ಟಂಕಿಸಬಹುದು. ನಮ್ಮ ಮಾತೃಭಾಷೆಯಿಂದ ಆಂಗ್ಲ ಅಥವಾ ಇತರ ಭಾಷೆ ಕಲಿಯಲು ಸೂಕ್ತವಾದ ಕೀಲಿಮಣೆ ಇದಾಗಿದೆ. ಒಂದೇ ಭಾಷೆಯ ಕೀಲಿಮಣೆಯಲ್ಲಿ 10 ಭಾರತೀಯ ಇತರ ಭಾಷೆಯ ಅಕ್ಷರ ಜ್ಞಾನ ಪಡೆಯುವ ಸದಾವಕಾಶ ಕೂಡ ಇದೆ. ಬಳಕೆದಾರ ಸ್ನೇಹಿ ಕೀಲಿಮಣೆ ನಾದ ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಭಾಷೆ ಲಿಪಿ ಉಳಿಯಲು ಮೊದಲು ಬಳಸಬೇಕು, ಬೆಳೆಸಬೇಕು. ತನ್ನಿಂತಾನೇ ಭಾಷೆ ಲಿಪಿ ಉಳಿಯುತ್ತದೆ.